Hello everyone, welcome to our channel. ಸಜ್ಜಿಗೆ ಪಾಯಸ ಮಾಡ್ತೇನೆ. ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಸ್ವಲ್ಪ ಸಜ್ಜಿಗೆ ಹಾಕ್ತೇನೆ. ಸ್ವಲ್ಪ ಹಾಕಿದರೆ ಸಾಕು, ಅದು ದಪ್ಪ ಆಗ್ತದೆ. ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತೇನೆ. ಅರ್ಧ ಲೀಟರ್ ಹಾಲು ಹಾಕಿದ್ದೇನೆ. ಈಗ ಸಕ್ಕರೆ ಹಾಕ್ತೇನೆ. ಅರ್ಧ ಕಪ್ಪು ಸಕ್ಕರೆ ಹಾಕಿದ್ದೇನೆ. ಒಂದು 4 ಸ್ಪೂನು ಸಜ್ಜಿಗೆ ಹಾಕಿದ್ದೇನೆ. ಜಾಸ್ತಿ ಹಾಕಿದರೆ ಅದು ಮುದ್ದೆ ಆಗ್ತದೆ. ಈಗ ನೋಡಿ ಕುದಿ ಬಂತು, ಆಫ್ ಮಾಡ್ತೇನೆ. ನೋಡಿ ಹೀಗೆ ತೆಳ್ಳಗೆ ಆಗಬೇಕು ಪಾಯಸ. ಹೀಗೆ ತೆಳ್ಳಗೆ ಆಗಬೇಕು. ಮತ್ತು ಅದು ಸಜ್ಜಿಗೆ ಅದರಲ್ಲಿ ನೆಂದು ಸ್ವಲ್ಪ ದಪ್ಪ ಆಗ್ತದೆ. ತುಂಬ ಸಜ್ಜಿಗೆ ಹಾಕಿದರೆ ಮುದ್ದೆ ಮುದ್ದೆ ಆಗ್ತದೆ. ನೋಡಿ ಈ ಥರ ಆಗಬೇಕು ಪಾಯಸ. ಆಫ್ ಮಾಡ್ತೇನೆ. ಪಾಯಸ ರೆಡಿ ಆಯಿತು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.